ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಮಾತೆರ್ಲ ಎಂಚೊಲ್ಲರ್ ಸೌಖ್ಯತೆ ಇನಿ ನಮ್ಮ ತುಳುಟು ಬಹುವಚನ ಪದಕ್ಕುಲೇನು ಎಂಚ ಮಲ್ಪುನಂದು ತೆರೆಯೋನಗ. ಇವತ್ತು ನಾವು ತುಳುವಿನಲ್ಲಿ ಬಹುವಚನ ಪದಗಳನ್ನು ಹೇಗೆ ರಚಿಸುವುದು ಎಂದು ತಿಳಿದುಕೊಳ್ಳುವ. ನಾವು ಈಗಾಗಲೇ ಪಾಠ 1ರಲ್ಲಿ ತುಳುವಿನಲ್ಲಿ ಉಪಯೋಗಿಸಲ್ಪಡುವ ಬಹುವಚನ ಪ್ರತ್ಯಯಗಳನ್ನು ಕಲಿತಿದ್ದೇವೆ. ಇವತ್ತು ಪ್ರತಿಯೊಂದು ಪ್ರತ್ಯಯವನ್ನು ವಿಸ್ತಾರವಾಗಿ ಕಲಿಯುವ. ನಿಮಗೆ ಗೊತ್ತಿರುವ ಹಾಗೆ ತುಳುವಿನಲ್ಲಿ ಈ ಕೆಳಗಿನ ಬಹುವಚನ ಪ್ರತ್ಯಯಗಳಿವೆ. ಮೊದಲನೆಯದು ಲು ಅಥವಾ ಕುಲು, ಎರಡನೆಯದು ಎರು, ಮೂರನೆಯದು ಅಲ್ಲು ಅಥವಾ ಅಡ್ಲು. ಸರಿ, ಈಗ ಪ್ರತಿಯೊಂದು ಪ್ರತ್ಯಯವನ್ನು ಹೇಗೆ ಉಪಯೋಗಿಸುವುದೆಂದು ನೋಡುವ. ಮೊದಲಿಗೆ ಅಲ್ಲು ಅಥವಾ ಅಡ್ಲು ಈ ಪ್ರತ್ಯಯವನ್ನು ನೋಡುವ, ಯಾಕೆಂದರೆ ಇದು ತುಂಬ ಸುಲಭವಾದದ್ದು. ಈ ಪ್ರತ್ಯಯವು ಮನುಷ್ಯರಿಗೆ ಸಂಬಂಧಪಟ್ಟ ನಾಮಪದಗಳೊಂದಿಗೆ ಉಪಯೋಗಿಸಲ್ಪಡುತ್ತದೆ. ಈ ಪ್ರತ್ಯಯವನ್ನು ಕೇವಲ ಸಂಬಂಧ ಸೂಚಕ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ ಅಪ್ಪೆ. ಅಪ್ಪೆ ಪ್ಲಸ್ ಅಲ್ಲು ಅಥವಾ ಅಡ್ಲು, ಅಪ್ಪೆಲ್ಲು ಅಥವಾ ಅಪ್ಪೆಡ್ಲು ಅಂದರೆ ತಾಯಂದಿರು. ಅಮ್ಮೆ, ಅಮ್ಮಲ್ಲು ಅಥವಾ ಅಮ್ಮಡ್ಲು ತಂದೆಯಂದಿರು. ಪಲಯೆ, ಪಲಯಲ್ಲು ಅಥವಾ ಪಲಯಡ್ಲು ಅಣ್ಣಂದಿರು. ಮೆಗ್ಗೆ, ಮೆಗ್ಗೆಲ್ಲು ಅಥವಾ ಮೆಗ್ಗೆಡ್ಲು ತಮ್ಮಂದಿರು. ಪಲಿ, ಪಲಿಯಲ್ಲು ಅಥವಾ ಪಲಿಯಡ್ಲು ಅಕ್ಕಂದಿರು. ಮೆಗ್ದಿ, ಮೆಗ್ದಿಯಲ್ಲು ಅಥವಾ ಮೆಗ್ದಿಯಡ್ಲು ತಂಗಿಯಂದಿರು. ಬೊಡೆದಿ, ಬೊಡೆದಿಯಲ್ಲು ಅಥವಾ ಬೊಡೆದಿಯಡ್ಲು ಹೆಂಡತಿಯಂದಿರು. ಕಂಡನೆ, ಕಂಡನಲ್ಲು ಅಥವಾ ಕಂಡನಡ್ಲು ಗಂಡಂದಿರು. ತುಂಬ ಸುಲಭವಾಗಿತ್ತಲ್ಲ? ಸರಿ, ಈಗ ನಾವು ಇನ್ನೊಂದು ಪ್ರತ್ಯಯ ಎರು ಇದನ್ನು ಕಲಿಯುವ. ಈ ಪ್ರತ್ಯಯ ಕೂಡ ಮನುಷ್ಯರಿಗೆ ಸಂಬಂಧಪಟ್ಟ ನಾಮಪದಗಳೊಂದಿಗೆ ಉಪಯೋಗಿಸಲ್ಪಡುತ್ತದೆ. ಈ ಪ್ರತ್ಯಯವನ್ನು ಮುಖ್ಯವಾಗಿ ಸಂಬಂಧ ಸೂಚಕ ನಾಮಪದಗಳು ಮತ್ತು ಮನುಷ್ಯರ ಹೆಸರುಗಳನ್ನು ಗೌರವಪೂರ್ಣವಾಗಿ ಕರೆಯಲು ಉಪಯೋಗಿಸಲಾಗುತ್ತದೆ. ಹಾಗೆಯೇ ಇದನ್ನು ಮನುಷ್ಯರಿಗೆ ಸಂಬಂಧಪಟ್ಟ ಅಕಾರಾಂತ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಅಥವಾ ಗೌರವವನ್ನು ಸೂಚಿಸಲು ಉಪಯೋಗಿಸಲಾಗುತ್ತದೆ. ಮೊದಲಿಗೆ ಸಂಬಂಧ ಸೂಚಕ ನಾಮಪದಗಳ ಗೌರವಪೂರ್ಣ ರೂಪಗಳನ್ನು ನೋಡುವ. ಅಮ್ಮೆ, ಅಮ್ಮೆರು ಅಂದರೆ ತಂದೆಯವರು. ಪಲಯೆ, ಪಲಯರು ಅಣ್ಣನವರು. ಅಣ್ಣೆ, ಅಣ್ಣೆರು ಅಣ್ಣನವರು. ಬಾವೆ, ಬಾವೆರು ಭಾವನವರು. ಅಜ್ಜೆ, ಅಜ್ಜೆರು ಅಜ್ಜನವರು. ಸರಿ, ಈಗ ಮನುಷ್ಯರ ಹೆಸರುಗಳ ಗೌರವಪೂರ್ಣ ರೂಪಗಳನ್ನು ನೋಡುವ. ರಾಮೆ, ರಾಮೆರು ರಾಮರು. ಕೃಷ್ಣೆ, ಕೃಷ್ಣೆರು ಕೃಷ್ಣರು. ಹರೀಶೆ, ಹರೀಶರು ಹರೀಶರು. ಸರಿ, ಈಗ ಮನುಷ್ಯರಿಗೆ ಸಂಬಂಧಪಟ್ಟ ಅಕಾರಾಂತ ನಾಮಪದಗಳ ಬಹುವಚನ ಅಥವಾ ಗೌರವಪೂರ್ಣ ರೂಪಗಳನ್ನು ನೋಡುವ. ಜವನ, ಜವನೆರು ಯುವಕರು. ಪರಬ, ಪರಬೆರು ಮುದುಕರು. ಕಲ್ವ, ಕಲ್ವೆರು ಕಳ್ಳರು. ಬುದ್ಧಿವಂತ, ಬುದ್ಧಿವಂತೆರು ಬುದ್ಧಿವಂತರು. ಪೆದ್ದ, ಪೆದ್ದೆರು ಪೆದ್ದರು. ತುಳುವ, ತುಳುವೆರು ತುಳುವರು. ಬಂಟ, ಬಂಟೆರು ಬಂಟರು. ಸದಸ್ಯ, ಸದಸ್ಯರು ಸದಸ್ಯರು. ರಾಜ, ರಾಜರು ರಾಜರು. ದೇವ, ದೇವೆರು ದೇವರು. ರಕ್ಕಸ, ರಕ್ಕಸರು ರಾಕ್ಷಸರು. ಗುರಿಕಾರ, ಗುರಿಕಾರ್ಯರು ಅಧ್ಯಕ್ಷರು. ಈ ಪ್ರತ್ಯಯವನ್ನು ಬಹುವಚನ ಪದಗಳನ್ನು ರಚಿಸಲು ಹಾಗೆಯೇ ಒಬ್ಬ ವ್ಯಕ್ತಿಗೆ ಗೌರವ ಸೂಚಿಸಲು ಕೂಡ ಉಪಯೋಗಿಸಲಾಗುತ್ತದೆ. ಆದರೆ ಕೆಲವೊಮ್ಮೆ ದೇವೆರು, ರಾಜರು ಮುಂತಾದ ಪದಗಳು ಏಕವಚನ ಪದಗಳಂತೆಯೇ ಉಪಯೋಗಿಸಲ್ಪಟ್ಟು ಇವುಗಳನ್ನು ಬಹುವಚನದಲ್ಲಿ ದೇವೆರ್ಲು, ರಾಜೆರ್ಲು ಎಂದು ಹೇಳುವುದುಂಟು.
ಸರಿ, ಮುಂದಿನ ಪ್ರತ್ಯಯ ಲು ಅಥವಾ ಕುಲು. ಈ ಪ್ರತ್ಯಯವನ್ನು ಮನುಷ್ಯ ಮತ್ತು ಮನುಷ್ಯೇತರ ಅಂದರೆ ಪ್ರಾಣಿಗಳು, ಮರಗಿಡಗಳು ಅಥವಾ ಇತರ ವಸ್ತುಗಳಿಗೆ ಸಂಬಂಧಪಟ್ಟ ನಾಮಪದಗಳೊಂದಿಗೆ ಉಪಯೋಗಿಸಲಾಗುತ್ತದೆ. ಈ ಪ್ರತ್ಯಯವನ್ನು ಮುಖ್ಯವಾಗಿ ಮನುಷ್ಯೇತರ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಉಪಯೋಗಿಸಲಾಗುತ್ತದೆ. ಹಾಗೆಯೇ ಇದನ್ನು ಮನುಷ್ಯರಿಗೆ ಸಂಬಂಧಪಟ್ಟ ಅಕಾರಾಂತವಲ್ಲದ ಇತರ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಅಥವಾ ಗೌರವವನ್ನು ಸೂಚಿಸಲು ಉಪಯೋಗಿಸಲಾಗುತ್ತದೆ. ಮೊದಲಿಗೆ ಮನುಷ್ಯೇತರ ನಾಮಪದಗಳ ಬಹುವಚನ ರೂಪಗಳನ್ನು ನೋಡುವ. ಪೆತ್ತ, ಪೆತ್ತಲು ಅಂದರೆ ದನಗಳು. ನಾಯಿ, ನಾಯಿಲು, ನಾಯಿಗಳು. ಮರ, ಮರಕ್ಕುಲು, ಮರಗಳು. ದೈ, ದೈಕ್ಕುಲು, ಗಿಡಗಳು. ತುದೆ, ತುದೆಕ್ಕುಲು, ನದಿಗಳು. ಪಕ್ಕಿ, ಪಕ್ಕಿಲು, ಹಕ್ಕಿಗಳು. ಪಿಲಿ, ಪಿಲಿಕ್ಕುಲು, ಹುಲಿಗಳು. ಪೂ, ಪೂಕುಲು, ಹೂಗಳು. ಅಂಗಿ, ಅಂಗಿಲು, ಅಂಗಿಗಳು. ಬೂಕು, ಬೂಕುಲು, ಪುಸ್ತಕಗಳು. ಸರಿ, ಈಗ ಮನುಷ್ಯರಿಗೆ ಸಂಬಂಧಪಟ್ಟ ಅಕಾರಾಂತವಲ್ಲದ ನಾಮಪದಗಳ ಬಹುವಚನ ಅಥವಾ ಗೌರವಪೂರ್ಣ ರೂಪಗಳನ್ನು ನೋಡುವ. ದನಿ, ದನಿಕ್ಕುಲು, ದನಿಗಳು ಅಥವಾ ದನಿಯವರು. ಪಗೆಮಾನಿ, ಪಗೆಮಾನಿಲು, ಶತ್ರುಗಳು. ನರಮಾನಿ, ನರಮಾನಿಲು, ಮನುಷ್ಯರು. ಮಂತ್ರಿ, ಮಂತ್ರಿಲು, ಮಂತ್ರಿಗಳು ಅಥವಾ ಮಂತ್ರಿಯವರು. ರಾಜಕಾರಣಿ, ರಾಜಕಾರಣಿಲು, ರಾಜಕಾರಣಿಗಳು. ಗುರು, ಗುರುಕುಲು, ಗುರುಗಳು. ಸ್ವಾಮೀಜಿ, ಸ್ವಾಮೀಜಿಲು, ಸ್ವಾಮೀಜಿಗಳು ಅಥವಾ ಸ್ವಾಮೀಜಿಯವರು. ಪೂಜಾರಿ, ಪೂಜಾರಿಲು, ಪೂಜಾರಿಗಳು. ಆನ್, ಆನಲು, ಹುಡುಗರು. ಪೊನ್ನು, ಪೊನ್ನುಲು, ಹುಡುಗಿಯರು. ನೀವು ಯೋಚಿಸಬಹುದು, ಕೆಲವು ನಾಮಪದಗಳಿಗೆ ಲು ಪ್ರತ್ಯಯವನ್ನು ಮತ್ತು ಕೆಲವಕ್ಕೆ ಕುಲು ಪ್ರತ್ಯಯವನ್ನು ಯಾಕೆ ಸೇರಿಸಲಾಗಿದೆ? ಪಿಲಿ ಪದದ ಬಹುವಚನ ರೂಪ ಪಿಲಿಕುಲು ಮತ್ತು ಪೆತ್ತ ಪದದ ಬಹುವಚನ ರೂಪ ಪೆತ್ತಲು. ಯಾಕೆ ಪೆತ್ತಕುಲು ಆಗಬಾರದು? ಒಂದು ನಾಮಪದವನ್ನು ಉಚ್ಚರಿಸಲು ಕೇವಲ 2 ಮಾತ್ರೆಗಳಷ್ಟು ಸಮಯ ತೆಗೆದುಕೊಂಡರೆ ಆ ನಾಮಪದಕ್ಕೆ ಕುಲು ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಹಾಗೆ 2 ಮಾತ್ರೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವ ನಾಮಪದಗಳಿಗೆ ಲು ಪ್ರತ್ಯಯವನ್ನು ಸೇರಿಸಬೇಕು. ಉದಾಹರಣೆಗೆ ಪಿಲಿ, ಈ ಪದವನ್ನು ಉಚ್ಚರಿಸಲು 2 ಮಾತ್ರೆಗಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದರ ಬಹುವಚನ ರೂಪ ಪಿಲಿಕ್ಕುಲು. ಪೆತ್ತ, ಈ ಪದವನ್ನು ಉಚ್ಚರಿಸಲು 3 ಮಾತ್ರೆಗಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದರ ಬಹುವಚನ ರೂಪ ಪೆತ್ತಲು. ನಾಯಿ, ಈ ಪದವನ್ನು ಉಚ್ಚರಿಸಲು 3 ಮಾತ್ರೆಗಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದರ ಬಹುವಚನ ರೂಪ ನಾಯಿಲು. ಪೂ, ಈ ಪದವನ್ನು ಉಚ್ಚರಿಸಲು ಕೇವಲ 2 ಮಾತ್ರೆಗಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇದರ ಬಹುವಚನ ರೂಪ ಪೂಕುಲು. ತುಳು ಮಾತೃಭಾಷಿಕರು ಈ ನಿಯಮದ ಅರಿವಿಲ್ಲದೇನೆ ಪ್ರತ್ಯಯಗಳನ್ನು ಸರಿಯಾಗಿ ಉಪಯೋಗಿಸಬಲ್ಲರು. ಕೆಲವೊಮ್ಮೆ ಹೊಸ ನಾಮಪದಗಳು ಅಥವಾ ತೀರಾ ವಿರಳವಾಗಿ ಉಪಯೋಗಿಸಲ್ಪಡುವ ನಾಮಪದಗಳಿಗೆ ತಪ್ಪಾದ ಪ್ರತ್ಯಯವನ್ನು ಉಪಯೋಗಿಸಬಹುದು. ಆದರೆ ಈ ನಿಯಮವನ್ನು ತಿಳಿಯುವುದರಿಂದ ತುಳು ಭಾಷೆಯನ್ನು ಕಲಿಯುವವರಿಗೆ ಅನುಕೂಲವಾಗಬಹುದು. ಸರಿ, ಈ ಪಾಠವನ್ನು ಮುಗಿಸುವ ಮೊದಲು ಇವತ್ತಿನ ಪಾಠದ ಸಾರಾಂಶವನ್ನು ನೋಡುವ. ನಿಮಗೆ ಯಾವುದೇ ರೀತಿಯ ಗೊಂದಲವಿದ್ದಲ್ಲಿ ಬಗೆಹರಿಸಿಕೊಳ್ಳಬಹುದು. ಸಂಬಂಧ ಸೂಚಕ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಅಲ್ಲು ಅಥವಾ ಅಡ್ಲು ಪ್ರತ್ಯಯವನ್ನು ಉಪಯೋಗಿಸಬೇಕು. ಉದಾಹರಣೆಗೆ ಅಪ್ಪೆಲ್ಲು, ಪಲೆಯಲ್ಲು ಇತ್ಯಾದಿ. ಸಂಬಂಧ ಸೂಚಕ ನಾಮಪದಗಳಿಗೆ ಗೌರವ ಸೂಚಿಸಲು ಎರು ಪ್ರತ್ಯಯವನ್ನು ಉಪಯೋಗಿಸಬೇಕು. ಉದಾಹರಣೆಗೆ ಅಮ್ಮೆರು, ಅಜ್ಜೆರು ಇತ್ಯಾದಿ. ಮನುಷ್ಯರ ಹೆಸರುಗಳಿಗೆ ಗೌರವ ಸೂಚಿಸಲು ಏರು ಪ್ರತ್ಯಯವನ್ನು ಉಪಯೋಗಿಸಬೇಕು. ಉದಾಹರಣೆಗೆ ರಾಮೇರು, ಕೃಷ್ಣೇರು ಇತ್ಯಾದಿ. ಮನುಷ್ಯರಿಗೆ ಸಂಬಂಧಪಟ್ಟ ಅಕಾರಾಂತ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಅಥವಾ ಗೌರವ ಸೂಚಿಸಲು ಏರು ಪ್ರತ್ಯಯವನ್ನು ಉಪಯೋಗಿಸಬೇಕು. ಉದಾಹರಣೆಗೆ ಕಲ್ವೆರು, ಪರಬೆರು, ತುಳುವೆರು ಇತ್ಯಾದಿ. ಮನುಷ್ಯರಿಗೆ ಸಂಬಂಧಪಟ್ಟ ಅಕಾರಾಂತವಲ್ಲದ ನಾಮಪದಗಳನ್ನು
ಬಹುವಚನದಲ್ಲಿ ಹೇಳಲು ಅಥವಾ ಗೌರವ ಸೂಚಿಸಲು ಲು ಅಥವಾ ಕುಲು ಪ್ರತ್ಯಯವನ್ನು ಮಾತ್ರೆಗಳಿಗೆ ಅನುಗುಣವಾಗಿ ಉಪಯೋಗಿಸಬೇಕು. ಉದಾಹರಣೆಗೆ ಧನಿಕುಲು, ಮಂತ್ರಿಲು, ಕುರುಕುಲು, ನರಮಾಣಿಲು ಇತ್ಯಾದಿ. ಎಲ್ಲ ರೀತಿಯ ಮನುಷ್ಯೇತರ ನಾಮಪದಗಳನ್ನು ಬಹುವಚನದಲ್ಲಿ ಹೇಳಲು ಲು ಅಥವಾ ಕುಲು ಪ್ರತ್ಯಯವನ್ನು ಮಾತ್ರೆಗಳಿಗೆ ಅನುಗುಣವಾಗಿ ಉಪಯೋಗಿಸಬೇಕು. ಉದಾಹರಣೆಗೆ ಪೆತ್ತಲು, ಪಿಲಿಕುಲು, ಪಕ್ಕಿಲು ಇತ್ಯಾದಿ. ಸರಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡಿರಿ.